ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಏನೆಲ್ಲ ವಿಶೇಷ ಉಂಟು ಅಂತ ಹೇಳಿ ಗೊತ್ತಾಗಬೇಕಾದ್ರೆ ಈ ವಿಡಿಯೋವನ್ನು ಕೊನೆ ತನಕ ಸಹ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಬೆಳಿಗ್ಗೆ ಹೇಗೆ ಎಲ್ಲ ಉಂಟು ನೋಡಿ. ವೆದರ್ ಫುಲ್ ಆಫ್ ಕ್ಲೌಡ್, ಸ್ವಲ್ಪ ಹನಿ ಹನಿ ಮಳೆ ಸಹ ಬರ್ತಾ ಇತ್ತು. ಇವತ್ತು ಬೆಳಿಗ್ಗೆ ನಾನು ತುಳಸಿ, ಒಳ್ಳೆ ಮೆಣಸು ಅಥವಾ ಕಾಳು ಮೆಣಸು ಮತ್ತು ಅರಶಿನ ಹಾಕಿದಂತಹ ಗ್ರೀನ್ ಟೀಯನ್ನು ತಯಾರು ಮಾಡಿಕೊಳ್ತಾ ಇದ್ದೇನೆ. ಈಗ ಸಮಯ 7:30 ಗಂಟೆ. ಇಷ್ಟು ಹೊತ್ತಿಗೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಕೂಡ ನಿತ್ಯ ಪೂಜೆ ನಡೀತದೆ. ಈಗ ಒಂದು ಫಂಕ್ಷನ್ಗೆ ನಾನು ಹೊರಟಿದ್ದೇನೆ. ತುಂಬ ಒಂದು ಬ್ಯೂಟಿಫುಲ್ ಲೊಕೇಶನ್ ಆಯಿತಾ. ಆ ಲೊಕೇಶನ್ ಇದು ವೀಡಿಯೋಸ್ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನಿಮಗೆಲ್ಲ ಹಳ್ಳಿಯ ಸೀನ್ ಎಲ್ಲ ಇಲ್ಲ ಅಂತ ಹೇಳಿ ಬೇಸರಾಗ್ತಾ ಉಂಟಲ್ಲ ನನ್ನ ವಿಡಿಯೋ ನೋಡುವಾಗ. ಸೊ ಅಲ್ಲಿ ಗದ್ದೆ, ತೋಟ, ಹಸು, ಕರು ಎಲ್ಲ ಇರಬಹುದು. ಬಂಟಿಗೆಲ್ಲ ಇಲ್ಲಿ ಮಾಡಿ ಮಿಕ್ಸ್ ಮಾಡಿಟ್ಟಿದ್ದೇನೆ. ಸಿದ್ಧಾರ್ಥನ ಹತ್ರ ಇದ್ದೇನೆ ಮಾಡು ಅಂತ ಹೇಳಿ. ಮತ್ತು ಇಲ್ಲಿ ಅವನಿಗೆ ಅನ್ನ ಬೇಯಿಸಿಟ್ಟಿದ್ದೇನೆ. ಆಮೇಲೆ ಇಲ್ಲಿ ಸಾರು ಕೂಡ ಎಲ್ಲ ಮಾಡಿ ಆಗಿದೆ. ಮೊಸರು ಫ್ರಿಜ್ಜಲ್ಲಿ ಉಂಟು, ಆಯಿತಾ ನಿಮಗೆ? ಹಾಂ, ಅದನ್ನೊಂದು ಪ್ಯಾಕ್ ಓಪನ್ ಮಾಡಿಕೊ. ಮತ್ತು ಇಲ್ಲಿ ಬಂಟಿಗೆ ಮಾಡಿಟ್ಟಿದ್ದೇನೆ. ಬಿಸಿ ಮಾಡಿದ್ರೆ ಆಯಿತು ನೀನು. ಸೊ ನಾನೀಗ ಹೊರಡ್ತಾ ಇದ್ದೇನೆ. ಊಟ ಮಾಡು, ನಿನ್ನೆ ಹಾಗೆ ಊಟ ಮಾಡೋದಿರಬೇಡ. ಎಂತ ಶೀತ ಕಡಿಮೆ ಆಗಲಿಲ್ಲ. ನಂತರ ನಂದು ಮನೆಯದು ಕೆಲಸ ಎಲ್ಲ ಮುಗಿಸಿದ ಮೇಲೆ ನಾನು ಫಂಕ್ಷನ್ಗೆ ಹೊರಟೆ. ಹಾಗೆ ನನ್ನ ಡ್ಯೂಟಿಗೆ ಸಹ ಅಲ್ಲಿಂದಲೇ ಹೋಗೋಳು. ನೋಡಿ ಅವನು ಇಚ್ಚಿಂಗ್ ನೋಡಿ, ಚಪಾತಿ ಮತ್ತು ದೋಸೆಯ ಪ್ರಭಾವ. ಬಂಟಿ ಬಾಯ್ ನೋಡಿ ಇಲ್ಲಿ. ಗುಡ್ ಬಾಯ್. ನಂದೊಂದು ಅವಸ್ಥೆ ಅಂತ ಗೊತ್ತು. ನನ್ನ ಈ ಐರಾವತವನ್ನು ಏರಿ ಹೊರಡುವಾಗಲೇ ನೆನಪಾಗೋದು, ಇದರದ್ದು ಸೀಟ್ ಒಂದು ಹರಿದೋಗಿದೆ, ಸೀಟ್ ಕವರ್ ಒಂದು ಬೇರೆ ಹಾಕಬೇಕು ಅಂತ. ಅಲ್ಲಿವರೆಗೂ ನೆನಪಾಗೋದಿಲ್ಲ. ಎಂತ ಮಾಡ್ತಾ ಇದ್ದೀರಿ? ಕೆರೆಯಲ್ಲಿ, ನದಿಯಲ್ಲಿ ಬಟ್ಟೆ ಒಗೆಯುವಾಗ ಗೋಮೂತ್ರ ಹಾಕಿ ಒಗಿಬೇಕಂತೆ. ಎಂತ ಕಾಂಪಿಟೇಷನ್? ಇಂಟರ್ನ್ಯಾಷನಲ್ ಕಾಂಪಿಟೇಷನ್. ಎಂತ ಕಾಂಪಿಟಿ? ಎಲ್ಲಿ? ಹಾಂ, ಭಗವದ್ಗೀತೆ ಮತ್ತೆ ಹಾಂ ಹಾಂ ಹಾಂ. ಅದಕ್ಕೆ ಇವತ್ತೆಂತ ಅದಕ್ಕೆ? ಹೌದಾ? ಓ, ಆ್ಯಕ್ಚುಲಿ ಇವತ್ತು ಅನಧ್ಯಾಯ ದಿವಸವಾ? ಮತ್ತೆ ಹಾಗೆ ನೋಡೋಣ, ನಾನು ಬರ್ತೇನೆ ಹೋಗಿ ಯಾವುದಕ್ಕೆ ಸಹ. ಹಾಂ ಸರಿ. ವ್ಲಾಗ್ ಆಗ್ತಾ ಉಂಟು. ನೋ ಅಬ್ಜೆಕ್ಷನ್. ನಾವೆಲ್ಲಿಗೆ ಹೋಗ್ತಾ ಇರೋದು ಈಗ? ವಿಷ್ಣುಮೂರ್ತಿ ದೇವಸ್ಥಾನ. ಇದು ಸ್ವರ್ಣ ನದಿ ದಂಡೆಯಲ್ಲಿ ಇರುವಂತಹ ಅತಿ ಪುರಾತನವಾದಂತಹ ಒಂದು ದೇವಸ್ಥಾನ, ಶ್ರೀ ಮಹಾವಿಷ್ಣು ದೇವಸ್ಥಾನ. ಇಲ್ಲಿಗೆ 700 ವರ್ಷದ ಇತಿಹಾಸ ಉಂಟಂತೆ. ಇಲ್ಲಿ ಇವತ್ತು ದುರ್ಗಾ ಹೋಮ ಮತ್ತು ಮೃತ್ಯುಂಜಯ ಹೋಮ ಹಾಗೆ ಗಣಹೋಮ ಎಲ್ಲ ನಡೀತಾ ಉಂಟು. ಇಲ್ಲಿ ನಮಗೆ ಫಂಕ್ಷನ್ಗೆ ಸುಹಾಸಿನಿ ಆರಾಧನೆಗೆ ಕರೆದಿದ್ರು ಈ ಪೂಜೆಗೆಲ್ಲ.
ಹಾಗಾಗಿ ಇಲ್ಲಿಗೆ ಒಂದು ಬರುವಂತಹ ಅವಕಾಶ ಸಿಕ್ಕಿತು. ಇದು ನಮ್ಮ ತುಳುನಾಡಿನ ಸಾಂಪ್ರದಾಯಿಕ ಚಪ್ಪರ ನೋಡಿ, ಮಡಲು ಅಂದ್ರೆ ತೆಂಗಿನ ಗರಿಯಿಂದ ಮಾಡಿದಂತಹ ತಟ್ಟಿ. ಈ ಇಬ್ರು ಮಕ್ಕಳ ಸಂಭಾಷಣೆ ನೋಡಿ ಅಂತೆ ಎಷ್ಟೊಂದು ಖುಷಿ ಕೊಡ್ತದೆ ಅಂತ ಹೇಳಿದ್ರೆ, ಮುದ್ದು ಮುದ್ದಾಗಿ ಮಾತಾಡಿಕೊಂಡು ಆ ಒಂದು ಮುಗ್ಧತನ ಅಲ್ವಾ, ದೈವಿಕತೆ ಅಂತ ಹೇಳಬೇಕು. ಈ ಇಬ್ಬರು ಮಕ್ಕಳು ಕೂಡ 1 ವರ್ಷ ವ್ಯತ್ಯಾಸ ಇರೋದು. ಅವರ ಏನು ಮಾತು ಬಾರದಂತಹ ಸಂಭಾಷಣೆಯಲ್ಲಿ ತೊಡಗಿಕೊಂಡಿದ್ದಾರೆ, ಮೌನ ಸಂಭಾಷಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇದೊಂದು ಎಂತ ಗೊತ್ತುಂಟ, ಹತ್ತಿಯ ರೋಲ್ ನೋಡಿ ಅಂತೆ, ಹತ್ತಿಯ ಉಂಡೆ ಅಂತ ಹೇಳ್ಬೋದು. ಪ್ಯೂರ್ ಹತ್ತಿದು ದಾನ ಕೊಡ್ಲಿಕ್ಕೆ ಅಂತ ಇಟ್ಟದ್ದು ಕಾಣ್ತದೆ. ಹತ್ತಿ ಮತ್ತೆ ತ್ರಿಶೂಲ ಅಂತೆ, ಆಮೇಲೆ ಕುಂಬಳಕಾಯಿ, ಎಣ್ಣೆ ಮತ್ತೆ ಇದು ಅಕ್ಕಿ ಕಾಣ್ತದೆ. ಇಲ್ಲಿ ನಮಗೆ ಸುಹಾಸಿನಿ ಆರಾಧನೆಗೆಲ್ಲ ಕರೆದು ಕುತ್ಕೊಳಿಸಿದ್ದಾರೆ. ಕುಂಕುಮ ಇಟ್ಟು ಹೂ ಮುಡಿಸಿ ಸೀರೆ ಎಲ್ಲ ಕೊಟ್ಟು, ಅದರ ಜೊತೆಗೆ ಕನ್ನಿಕಾ ದಾನ ಕೂಡ ಇತ್ತು. ಹಾಗೆ ಒಂದು ವಿಶೇಷ ಪೂಜೆಯಲ್ಲಿ ಭಾಗವಹಿಸುವಂತಹ ಒಂದು ಸುವರ್ಣಾವಕಾಶ, ಸುಕೃತ ಅಂತ ಹೇಳಬೇಕು. ಇದೊಂದು ಪುಣ್ಯ ವಿಶೇಷವೇ ಸರಿ ಅಂತ ಅನಿಸ್ತದೆ ನನಗೆ. ಹೀಗೆ ಪೂಜೆ ಕಾರ್ಯಕ್ರಮ ಎಲ್ಲ ಆದ ಮೇಲೆ ನಮಗೆ ಅರ್ಚಕರ ಮನೆಯಲ್ಲೇ ಊಟದ ವ್ಯವಸ್ಥೆ ಕೂಡ ಮಾಡಿದರು. ಹಾಗೆ ನಾವು ಅಲ್ಲಿಗೆ ಹೊರಡ್ತಾ ಇದ್ದೇವೆ. ನಾವು ಇಲ್ಲಿಗೆ ಬಂದವರೆಲ್ಲ ಇಲ್ಲಿ ನೋಡಿ, ಇವರ ಹಿತ್ತಲು ಮತ್ತು ಆ ಕಡೆ ಗದ್ದೆ ಎಲ್ಲ ಉಂಟು. ಜೋರು ಮಳೆ ಬಂದರೆ ಎಲ್ಲ ಅಲ್ಲಿ ಫುಲ್ಲು ನೀರಾಗ್ತದಂತೆ. ಇಲ್ಲಿ ನೋಡಿ, ಮಕ್ಕಳಿಗೆ ಚಂದದ ದೊಡ್ಡದಾದಂತಹ ಸಿಟೌಟಲ್ಲಿ ಜೋಕಾಲಿ ಹಾಕಿ ಕೊಟ್ಟಿದ್ದಾರೆ ಹಾಡಲಿಕ್ಕೆ ಅಂತ ಹೇಳಿ. ಹಾಗೆ ಈಗ ನಮ್ಮ ಊಟದ ವ್ಯವಸ್ಥೆ ಎಲ್ಲ ನಡೀತಾ ಉಂಟು. ಇಲ್ಲಿ ವಿಶೇಷವಾಗಿ ಹಾಲು ಪಾಯಸ ಮಾಡಿದರು ದೇವರಿಗೆ ಅಂತ ಹೇಳಿ. ಹಾಗೆ ನಮ್ಮ ಸಂಪ್ರದಾಯದಲ್ಲಿ ಆರಂಭದಲ್ಲಿ ತಂಬುಳಿ, ಸಾರು, ಆಮೇಲೆ ಮೆಣಸ್ಕಾಯಿ, ಮತ್ತು ಇಲ್ಲಿ ವಿಶೇಷ ಇನ್ನೊಂದು ಎಂತ ಹೇಳಿದರೆ ಕೊದ್ದೇಲು ಮಾಡ್ತಾರೆ. ಆದರೆ ನಮ್ಮ ಪುತ್ತೂರು ಕಡೆ ಎಲ್ಲ ಮಾಡ್ತಾರಲ್ಲ ಪುಳಿ ಕಜಿಪು, ಅದು ಇಲ್ಲಿ ಮಾಡೋದು ಕಡಿಮೆ ಅಂತಲ್ಲ, ಮಾಡೋದೇ ಇಲ್ಲ ಅಂತ ಕಾಣ್ತದೆ. ನಮಗೆ ಪುಳಿ ಕಜಿಪು ಬರೋದೇ, ಪಾಯಸ ಬರೋದಿಲ್ಲ. ಇಲ್ಲಿ ಕೊದ್ದೇಲಾದ ಕೂಡಲೇ ಪಾಯಸ ಬರ್ತದೆ. ಆಮೇಲೆ ಒಂದು ಬಗೆ ಸ್ವೀಟು ಮತ್ತು ಒಂದು ಬಗೆ ಖಾರ ಎಲ್ಲ ಇತ್ತು. ಹಾಗೆ ತುಂಬ ರುಚಿಕಟ್ಟಾದಂತಹ ಊಟ ಆಯಿತು ನಮ್ಮದು. ಹಾಗೆ ಊಟ ಆದಮೇಲೆ ಮತ್ತೆಂತ ಕೆಲಸ ಅಲ್ಲಿ ಅಂತ ಹೇಳಿ ಅಲ್ಲಿಂದೆಲ್ಲ ನಾವು ಹೊರಟೆವು. ಟಾಟಾ ಅಭಿಜ್ಞಾ, ಅಭಿಜ್ಞಾ ಟಾಟಾ. ಟಾಟಾನ ರಾಮ ರಾಮ ಜಾದ ಬಂಟ್ಕೊಳ್ತೀರ? ನಾರಾಯಣ 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 ಹೇಳು. ನಾರಾಯಣ ನಾರಾಯಣ ಹೇಳು. ಜೈ ಶ್ರೀಕೃಷ್ಣ. ಹಾಗೆ ಸ್ವಲ್ಪ ಹೊತ್ತು ನನಗೆ ಪುತ್ತಿಗೆ ಮೂಲ ಮಠದ ಒಂದು ಗೆಸ್ಟ್ ಹೌಸಲ್ಲಿ ನಿಲ್ಲುವಂತಹ ಅವಕಾಶ ಸಿಕ್ಕಿತು. ಇಲ್ಲಿಗೆ ಯಾರು ಬಂದರೆ ಕೂಡ ಇಲ್ಲಿ ಮನಮೋಹಕವಾದಂತಹ ಸ್ವರ್ಣ ನದಿಯ ಸೌಂದರ್ಯವನ್ನು ಸವಿಬಹುದು. ಇಲ್ಲಿಗೆ ಹಾಯ್, ಒಂದು ಗಮ್ಮತ್ತಿದ್ದು ಊಟಕ್ಕಿಂತ ಕೂಡ ದೇವರ ಪ್ರಸಾದ ಅಂತ ಹೇಳ್ಬೋದು. ಮುಗಿಸಿ ಈಗ ನಾನು ಇಲ್ಲಿ ಬಂದಿದ್ದೇನೆ, ನಾನು ರೆಸ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಪಕ್ಕವೇ ನೋಡಿ ನಮ್ಮ ಸ್ವರ್ಣ ನದಿ ಕೂಡ ಹರಿತಾ ಉಂಟು. ಸೊ ತುಂಬ ಪ್ರಶಾಂತವಾದ ವಾತಾವರಣದಲ್ಲಿ ಇದ್ದೇನೆ ಈಗ. ಹವನಾದಿಗಳನ್ನೆಲ್ಲ ಮಾಡಿದ್ದಾರೆ. ಇದನ್ನು ನೋಡುವ, ಪ್ರಸಾದ ಕೂಡ ತಗೊಳ್ಳುವಂತಹ ಒಂದು ಭಾಗ್ಯ ನಮಗೆ ಒದಗಿ ಬಂದದ್ದು ಅಂತ ಹೇಳಿದರೆ, ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ವಿಶೇಷ ಇರಬೇಕು ಅಂತ ನಂಗೆ ಅನ್ನಿಸ್ತದೆ. ಸೊ ನಾನು ಎಣಿಸಲಿಲ್ಲ ಯಾವುದಕ್ಕೆ ಬಂದಿದ್ದೇನೆ ಅಂತ. ನನಗೆ ಅಲ್ಲಿಗೆ ಹೋಗೋವರೆಗೆ ಸಹ ಗೊತ್ತಿರಲಿಲ್ಲ. ಹಾಗೆ ನಮ್ಮ ಆತ್ಮೀಯರು ಇಲ್ಲಿಯ ನಮ್ಮ ಮಠದ ಉಸ್ತುವಾರಿಲ್ಲ ನೋಡಿಕೊಳ್ಳೋರು ನಮಗೆ ಹೇಳಿದರು, ಬನ್ನಿ ನೀವು ಅಂತ ಹೇಳಿ. ಹಾಗೆ ತುಂಬ ಖುಷಿಯಾಯಿತು ಅಲ್ಲಿಗೆ ಹೋದ್ಮೇಲೆ. ಒಂದು ವಿಶೇಷವಾದ ಸಾನ್ನಿಧ್ಯ ಇರುವಂತಹ ಪ್ರದೇಶ ಅಂತ ಹೇಳ್ಬೋದು. ಎ ಸಿ ಬೇಕಿದ್ರೆ ಎ ಸಿ ಉಂಟು, ಫ್ಯಾನ್ ಬೇಕಿದ್ರೆ ಫ್ಯಾನ್ ಉಂಟು, ಮತ್ತು ಟೇಬಲ್ ಫ್ಯಾನ್ ಬೇಕಿದ್ರೆ ಅದು ಸಹ ಉಂಟು. ಹಿಂಗೆ ಸಹ ಕ್ಯಾಮರಾ ಶೈ ಉಂಟಾ? ಅದಕ್ಕೆ ಹೆದರಿಕೆ ಆಗ್ತದೆ. ವಿಜಯ ಬಾ, ಬಾ ಈಚೆ. ಜಪ ಮಾಡ್ಬೇಕಾದ್ರೆ ಶಾರ್ಟ್ಸ್ ಅಲ್ಲಿ ಬರ್ತದಲ್ಲ, ಬಂಪರ್ಸ್ ಎಲ್ಲ ಎಂತ ಎಂತ
ಎಂತದ ಜಪ ಗಾಯತ್ರಿ ಜಪ ಮಾಡ್ಬೇಕಾದ್ರೆ ಹೇಳ್ತಿದ್ದ ಹಾ ಎಂತ ಹೇಳಿದ್ದು ಜಪ ಮಾಡುವಾಗ? ಯೂಟ್ಯೂಬ್ ವಿಡಿಯೋ ಹಾ ಆದರ್ಶಿ ನನ್ನೊಟ್ಟಿಗೆ ಒಂದು ಫೋಟೋ. ಆದರ್ಶಿ ಬಾಬಾ ನೀರು ಸ್ವಲ್ಪ ಹಾ ಮೇಲ್ಗಡೆ ನೀರು ಬೀಳ್ತಾನೆ. ಹೌದಾ? ಎಂತ ಮಾಡುದು ಹೇಳು? ತಲೆ ತಿನ್ನದು ಯಾಕೆ? ಕೌಂಟ್ ಮಾಡಿ ನೋಡು, ಬ್ಯಾಕ್ವರ್ಡ್ ಕೌಂಟ್ ಮಾಡು. ವಿಡಿಯೋ ತೆಗೆದಿದ್ದಾರೆ. ಬ್ಯಾಕ್ವರ್ಡ್ ಕೌಂಟ್ ಮಾಡು. 10 9 ಅಲ್ಲ ಅಲ್ಲ, ಈಗ ಎಷ್ಟು? ನಾನು ಮತ್ತೆ ನಾನಿದ್ದೀನಿ. ನಾನು ಮತ್ತೆ ಶ್ರೀಹರಿ ಏನ್ ವಿಡಿಯೋ ತೆಗಿತಿದ್ದಾರೆ. ಸೆವೆಂಟಿ ಒಂದ್ಸತಿ ಕೊಡು, ನಂಗೆ ಆಡ್ತೇನೆ ವಿಡಿಯೋ ಮಾಡ್ರಿ. ಮಾತಾಡ್ಸಿ ಏನು? ಅವರಿಬ್ರು ನಾನು ಮಾತಾಡ್ಸಿ. ಯಾರಿಬ್ರು ಆದ್ಮೇಲೆ? ನಿಂದು ಒಂದ್ ಸೆಟ್ ಆಡಿ ಆಗಿದೆ ಅಲ್ವಾ? ಹಾ, ಅವರಿಬ್ರು ಯಾರು ಒಂದ್ಸರ್ತಿನ ಆಡ್ಲಿಲ್ಲ ಅವ್ರು ಆಡ್ತಾರೆ ಈಗ. ಪ್ಲೀಸ್ ಮಾತಾಡ್ಸಿ. ಆಡ್ಬೇಕು, ಪ್ಲೀಸ್ ಮಾತಾಡ್ಸಿ. ಸೌಮ್ಯ ಆಡ್ಬೇಕು, ಮಾತಾಡ್ಸಿ. ಮಿಥುನ ಆಡ್ಬೇಕು. ಮಾತಾಡ್ಸಿ ಪ್ಲೀಸ್ ಮಾತಾಡ್ಸಿ. ಮಾತಾಡ್ಸಿ ಆಡ್ತಾರೆ ಮಾತಾಡ್ಸಿ. ಶ್ರೀನಿ ಎಷ್ಟೊತ್ತ ನನ್ನ ಆಡ್ಬೇಡ ಅವ್ರು ಆಡ್ತಾರೆ ನೋಡಿ. ಮಾತಾಡ್ಸಿ ಅವ್ರು ಆಡೇ ಏನ್ ಹೇಳು? ನೋಡಿ ಆಚಾರ್ಯ ಮಾತಾಡ್ಸಿ ನೋಡಿ. ನೋಡಿ ನೋಡಿ, ಈಗ ನಮ್ಮ ಮಠದಲ್ಲಿ ಎಲ್ಲರೂ ಶಟಲ್ ಆಡ್ತಿದ್ದಾರೆ. ಇದೊಂದು ಚಿಕ್ಕ ಹುಡುಗ ಮಾತ್ರ ಎಷ್ಟೇ ಆಟ ಆಡಿದ್ರು ಸಾಕಾಗಲ್ಲ ಅಂತಿದ್ದಾರೆ. ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲೊಬ್ರು ಬಿದ್ದಿದ್ದಾರೆ. ಎಷ್ಟು ನಾಳೆ? SM ಮತ್ತೆ ಮಿಥುನ್. ಸೆಕೆಂಡ್ ಮ್ಯಾಚ್ ನಾನು ಮತ್ತೆ ಇವನು. ಥರ್ಡ್ ಮ್ಯಾಚ್ ಮುರಾರಿ ಮತ್ತೆ ನಿರುಕ್ತ. ಹಾ, ನೆಕ್ಸ್ಟ್ ಮಿಥುನ್ ಮ್ಯಾಚ್ ಸಮೃದ್ಧ ಮತ್ತೆ ಹರ್ಷ. ಎಷ್ಟು ಮಿನಿಟ್ಸ್? 20 ಮಿನಿಟ್ಸ್ ಇದು. 20 ಮಿನಿಟ್ಸ್. ಎಷ್ಟು ಗಂಟೆಗೆ ಸ್ಟಾರ್ಟ್? 5 ಗಂಟೆಗೆ. 5 ಗಂಟೆ ಜಪ ಆದ್ಮೇಲಿಂದ 7 ಗಂಟೆ. ಆಮೇಲೆ ಲಾಸ್ಟ್ ಪ್ರತಿಗಣ. ನೋಡ, ನೀವು ಹೇಳ್ದಷ್ಟು ಕೇಳ್ತೀರಾ, ಏನ್ ಮಾಡ್ತೀರಿ ನೋಡ್ತೇನೆ. ನಾವು ಹೇಳಿದ ಹಾಗೆ ಹೇಳಿದ ಹಾಗೆ ಕೇಳ್ತೇವೆ, ಮಾಡ್ತೇವೆ, ಶಿಸ್ತನ್ನು ಪಾಲಿಸ್ತೇವೆ, 5 ಗಂಟೆಗೆ ಆಟ ಶುರು ಮಾಡ್ತೇವೆ. ಜಪ ಮುಗಿದ ಮೇಲೆ ಆಟ ಶುರು ಮಾಡ್ತೇವೆ. 7 ಗಂಟೆಗೆ ಮುಗಿಸುತ್ತೇವೆ.